ಇತಿಹಾಸ ಪ್ರಸಿದ್ಧ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ 99 ದಂಪತಿಗಳು ದೀಪ ಬೆಳಗಿಸುವ ಮೂಲಕ ನವ ಪ್ರದಕ್ಷಿಣಾ ಸೇವೆಗೆ ಚಾಲನೆಯನ್ನ ನೀಡಿದರು. ಶರನ್ನವರಾತ್ರಿಯ 7ನೇ ದಿನದ ಅಂಗವಾಗಿ ಹೊಸ ಮಾರಿಗುಡಿಯ ತಂತ್ರಿಗಳಾದ ಕೊರಂಗ್ರಪಾಡಿ ಜ್ಯೋತಿಷ್ಯ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಶ್ರೀ ವಾಸುದೇವ ಶೆಟ್ಟಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರತ್ನಾಕರ ಶೆಟ್ಟಿ ನಡಿಕೆರೆ ಮುಂದಾಳತ್ವದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಇವರ ಅರ್ಚಕತ್ವದಲ್ಲಿ ನವ ಪ್ರದಕ್ಷಿಣಾ ಸೇವೆ ಆರಂಭಗೊಂಡು ಪ್ರದಕ್ಷಿಣೆಯಲ್ಲಿ 99 ದಂಪತಿಗಳು ಭಾಗವಹಿಸಿ ದೇವಾಲಯದ 9 ಸುತ್ತು ಪ್ರದಕ್ಷಿಣೆ ಬರುವ ಮೂಲಕ ತಮ್ಮ ಸೇವೆಯನ್ನ ಸಲ್ಲಿಸಿ ಅಮ್ಮನ ಕೃಪೆಗೆ ಪಾತ್ರರಾದರು. ನವ ಪ್ರದಕ್ಷಿಣೆಯ ಸೇವೆ ಸಲ್ಲಿಸಿದ ಭಕ್ತಾದಿಗಳಿಗೆ ಪಾನಕದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನವ ಪ್ರದಕ್ಷಿಣೆಯನ್ನ ಮಾಡುವುದರಿಂದ ದೇವಾಲಯದ ಸುತ್ತಲೂ ಇರುವ ಆಯುರ್ವೇದ ಸಸ್ಯಗಳಿಂದ ಹಾಗೂ ಅಮ್ಮನ 9 ಹೆಸರುಗಳಿಂದ ಜಪಿಸುವ ಮೂಲಕ ದೇವಾಲಯಕ್ಕೆ 9 ಸುತ್ತು ಪ್ರದಕ್ಷಿಣೆ ಹಾಕುವುದರಿಂದ ಅಮ್ಮನ ಕೃಪಾ ಕಟಾಕ್ಷದಿಂದ ರೋಗ ರುಜಿನಗಳು ಶಾಶ್ವತವಾಗಿ ದೂರವಾಗಿ ಉತ್ತಮ ಆರೋಗ್ಯವನ್ನ ಮಾರಿ ಅಮ್ಮ ಕರುಣಿಸುತ್ತಾಳೆ ಎಂದು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಶ್ರೀ ವಾಸುದೇವ ಶೆಟ್ಟಿಯವರು ಹೇಳಿದರು. ಕಾಪುನಮ್ಮನ ಎಲ್ಲ ಭಕ್ತರಿಗೆ ನವರಾತ್ರಿಯ ಶುಭಾಶಯಗಳು. ಇವತ್ತು 7ನೇ ದಿವಸ ಅಮ್ಮನ ನವರಾತ್ರಿಯನ್ನು ಆಚರಿಸುತ್ತಿದ್ದೇವೆ. ಕಾಪುನಮ್ಮನ ಸನ್ನಿಧಿಯಲ್ಲಿ ನವರಾತ್ರಿ ಅಂದರೆ ಬಹಳ ವಿಶೇಷ. ಅಮ್ಮನ ದಿವ್ಯ ಸನ್ನಿಧಿ ಜೀರ್ಣೋದ್ಧಾರ ಆದದ್ದೇ ನವದುರ್ಗ ಐಕ್ಯ ಸ್ವರೂಪಿಣಿ ಕಾಪುನಮ್ಮನ ಅನುಗ್ರಹದಿಂದ. ಆದ್ದರಿಂದ ಇಲ್ಲಿ ನವರಾತ್ರಿಗೆ ಬಹಳ ಒತ್ತು ಕೊಟ್ಟು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು 28ನೇ ತಾರೀಕು. ಈ ದಿನ ನಮಗೆ ಪ್ರಾರಂಭದಿಂದಲೂ ಅಂದರೆ ಈ ಸಮಗ್ರ ಜೀರ್ಣೋದ್ಧಾರಕ್ಕೆ ಯಾವಾಗ ಅಡಿ ಇಟ್ಟಿದ್ದೇವೆ ಆವಾಗದಿಂದ ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಭಕ್ತರ ಒಂದು ಆಸೆ, ಅಮ್ಮನ ಪ್ರೇರಣೆ, ನವ ಪ್ರದಕ್ಷಿಣಾ ಸೇವೆ. ಈ ಸೇವೆಯನ್ನು ಇವತ್ತು 99 ಜನ ದಂಪತಿಗಳು ಅಮ್ಮನ ಸನ್ನಿಧಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ದೀಪ ಬೆಳಗಿಸಿ ಎಲ್ಲರೂ ಹೊರಗಡೆ ಬಂದು 9 ಮೆಟ್ಟಿಲನ್ನು ಇಳಿದು ಬಂದು ಕೆಳಗಿನ ದೀರ್ಘವಾದ ಪ್ರದಕ್ಷಿಣ ಪಥ, ಆ ಪ್ರದಕ್ಷಿಣ ಪಥದ ಸುತ್ತಲೂ ಗಿಡಗಳನ್ನು, ಹೂವಿನ ಗಿಡಗಳನ್ನು, ಮದ್ದಿನ ಗಿಡಗಳನ್ನು, ಇಂಥ ಗಿಡಗಳನ್ನು ನೆಡಲಾಗಿದೆ. ಇದಕ್ಕೆ ಪ್ರದಕ್ಷಿಣೆ ಬರುವುದರಿಂದ ನಮ್ಮ ಆರೋಗ್ಯ ವೃದ್ಧಿ ಖಂಡಿತ ಆಗ್ತದೆ ಎಂಬ ದೃಢ ನಂಬಿಕೆಯೊಂದಿಗೆ ನಾವು ಎಲ್ಲರೂ 9 ಪ್ರದಕ್ಷಿಣೆ ಬಂದಿದ್ದೇವೆ. ಪ್ರತಿ ಪ್ರದಕ್ಷಿಣೆಗೆ ಪ್ರಥಮವಾಗಿ ಶೈಲಪುತ್ರಿ, ದ್ವಿತೀಯವಾಗಿ ಬ್ರಹ್ಮಚಾರಿಣಿ, ಈ ರೀತಿಯಾಗಿ 9 ನವದುರ್ಗೆಯರ ಹೆಸರನ್ನು ಪ್ರತಿ ಒಂದು ಇದಕ್ಕೂ ಜಪಿಸುತ್ತಾ ನಾವು ಬಂದು ಅಮ್ಮನಿಗೆ ಈ ನವ ಪ್ರದಕ್ಷಿಣಾ ಸೇವೆಯನ್ನು ಅರ್ಪಿಸಿ ಇಂದಿನಿಂದ ಭಕ್ತವೃಂದಕ್ಕೆ ಈ ಒಂದು ಸೇವೆಯನ್ನು ಮಾಡುವುದರಿಂದ ಬಂದು ಇದಕ್ಕೆ ಒಂದು ಕ್ರಮ ಇದೆ, ಅದಕ್ಕೆ ಒಂದು ಪ್ರಸಾದ ಇದೆ, ಇದಕ್ಕೆ ಸೇವಾ ರಶೀದಿ ಮಾಡಬೇಕು. ಬೆಳಿಗ್ಗೆ 5 ಗಂಟೆ 9 ನಿಮಿಷಕ್ಕೆ ಬಂದು 9 ಪ್ರದಕ್ಷಿಣೆ ಬಂದು ಸಾಷ್ಟಾಂಗ ನಮಸ್ಕರಿಸಿದಲ್ಲಿ ಈ ರೀತಿ 9 ದಿವಸ ಮಾಡಿದರೆ ಏನೇ ರೋಗ ರುಜಿನ ಏನಿದ್ರೂ ಕೂಡ ಆರೋಗ್ಯವನ್ನು ಖಂಡಿತ ಅಮ್ಮ ಕಾಪಾಡ್ತಾರೆ. ಇದು ನಾವು ಈಗ ಹೇಳುವುದಲ್ಲ, ಹಿಂದಿನಿಂದ ಬಂದ ಚರಿತ್ರೆ. ಕಾಪುನಮ್ಮ ಅಂದರೆ ಸಾಂಕ್ರಾಮಿಕ ರೋಗಗಳ ನಿವಾರಕಿ. ಆದ್ದರಿಂದ ನಾನು ಹೇಳುವುದಿಷ್ಟೇ, ರಾಜ್ಯ, ದೇಶ, ಪರದೇಶಗಳಲ್ಲಿರುವ ಎಲ್ಲ ಭಕ್ತರು ಅಮ್ಮನಿಗೆ ಯಾವುದೇ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಕಾಪುನಮ್ಮನಲ್ಲಿ ಬೇಡ್ಕೊಳ್ಳಿ, ನಾನು ಪ್ರದಕ್ಷಿಣಾ ಸೇವೆ ಮಾಡ್ತೇನೆ ಅಂತೇಳಿ ಖಂಡಿತ ನೀವು ಗುಣಮುಖರಾಗ್ತೀರಿ. ಎಲ್ಲ ಭಕ್ತವೃಂದಕ್ಕೆ ನವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ ಕಾಪುನಮ್ಮನ ಅನುಗ್ರಹ ನಿಮ್ಮ ಮೇಲೆ ಎಲ್ಲ ಸದಾ ಇರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗಡೆ ಕಲ್ಯಾ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಗಂಟನಾದ, ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ
ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ವಿ ಶೆಟ್ಟಿ, ಧಾರ್ಮಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಭಗವಾನ್ ದಾಸ್ ಶೆಟ್ಟಿಗರ್, ನವದುರ್ಗ ಲೇಖನ ಯಜ್ಞ ಸಮಿತಿಯ ಕೋಶಾಧಿಕಾರಿ ಕೆ ವಿಶ್ವನಾಥ್, ಮಹಿಳಾ ಪ್ರಧಾನ ಸಂಚಾಲಕರಾದ ಸಾವಿತ್ರಿ ಗಣೇಶ್, ಆರ್ಥಿಕ ಸಮಿತಿಯ ಸಂಚಾಲಕರಾದ ಸುನಿಲ್ ಎಸ್ ಪೂಜಾರಿ, ದಿವಾಕರ್ ಶೆಟ್ಟಿ ಕಾಪು, ನವೀನ್ ಜೆ ಶೆಟ್ಟಿ, ಗೀತಾಂಜಲಿ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.